ಬಂಟ್ವಾಳ ಶಾಸಕ ರಾಜೇಶ್ ನಾಯ್ಕ್ ಅವರ ಕನಸಿನ ಯೋಜನೆಯಲ್ಲಿ ಒಂದಾದ ಬಿಸಿ ರೋಡ್ ಸೌಂದರ್ಯ ಯೋಜನೆ ಕಾರ್ಯದ ಕಾಮಗಾರಿ ಅಂತಿಮ ಹಂತಕ್ಕೆ ಬಂದಿದೆ. ಬಿಸಿ ರೋಡ್ ಪೇಟೆಯನ್ನು ಸೌಂದರ್ಯ ಮಾಡಬೇಕೆಂಬ ನಿಟ್ಟಿನಲ್ಲಿ ಸೌಂದರೀಕರಣ ಯೋಜನೆಯನ್ನು ಕಾರ್ಯರೂಪಕ್ಕೆ ತಂದಿದ್ರು. ಬೇರೆ ಬೇರೆ ಅನುದಾನದ ಜೊತೆ ಶಾಸಕರ ಅನುದಾನ ಹಾಗೂ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರ ಅನುದಾನವನ್ನು ಬಳಸಿಕೊಂಡು ಬಿಸಿ ರೋಡಿನ ಸುಂದರೀಕರಣ ಯೋಜನೆಗೆ ಶಿಲಾನ್ಯಾಸ ನಡೆಸಿದ್ರು. ಅದರಂತೆ ಬಹುಮುಖ್ಯವಾಗಿ ಬಿಸಿ ರೋಡಿನ ಹೃದಯ ಭಾಗ ಕೆಸರು ಮತ್ತು ಧೂಳಿನಿಂದ ಮುಳುಗಡೆಯಾಗಿತ್ತು. ಇದರಿಂದ ಮುಕ್ತಗೊಳಿಸಬೇಕೆಂಬ ನಿಟ್ಟಿನಲ್ಲಿ ಬಿಸಿ ರೋಡಿನ ಸುತ್ತಮುತ್ತ ಹಾಗೂ ಫ್ಲೈಓವರ್ನ ಅಡಿಭಾಗದಲ್ಲಿ ಇಂಟರ್ಲಾಕ್ ಅಳವಡಿಸಿ ಸೌಂದರ್ಯವನ್ನು ಇಮ್ಮಡಿಗೊಳಿಸಲಾಗಿದೆ. ಇದರ ಬಿಸಿ ರೋಡ್ನ ಅನ್ನಪೂರ್ಣೇಶ್ವರಿ ದೇವಾಲಯದವರೆಗೆ ಕೈಕುಂಜಿ ರಸ್ತೆ ಕಾಂಕ್ರೀಟೀಕರಣ ಮಾಡಿ ರಸ್ತೆಯ ಮಧ್ಯಭಾಗದಲ್ಲಿ ಅತ್ಯುತ್ತಮ ಗುಣಮಟ್ಟದ ಬೀದಿ ದೀಪಗಳನ್ನು ಹಾಕಲಾಗಿದೆ. ರಸ್ತೆಯಲ್ಲಿ ನೀರು ನಿಂತು ಜನರಿಗೆ ತೊಂದರೆಯಾಗದಂತೆ ಮಳೆ ನೀರು ಸರಾಗವಾಗಿ ಹರಿದು ಹೋಗುವಂತೆ ಚರಂಡಿ ವ್ಯವಸ್ಥೆ ನಿರ್ಮಿಸಲಾಗಿದೆ. ಬಿಸಿ ರೋಡಿಗೆ ಬರುವ ಸಾರ್ವಜನಿಕರಿಗೆ ಹೈಟೆಕ್ ಮಾದರಿಯ ಟಾಯ್ಲೆಟ್ ಕಾಮಗಾರಿಗಳು ಅಂತಿಮ ಹಂತದಲ್ಲಿದೆ. ಬಿಸಿ ರೋಡಿಗೆ ಪ್ರವೇಶ ಮಾಡುವಲ್ಲಿ ನಿರ್ಮಾಣಗೊಂಡಿರುವ ಫ್ಲೈಓವರ್ನ ಬಣ್ಣ ಕಳೆದುಕೊಂಡು ಅತ್ಯಂತ ಕೆಟ್ಟ ಸ್ಥಿತಿಯನ್ನು ತಲುಪಿತ್ತು. ಈ ಕಾರಣಕ್ಕಾಗಿ ಸಂಪೂರ್ಣವಾಗಿ ಶುಚಿಗೊಳಿಸಿ ಪೇಂಟಿಂಗ್ ಮಾಡಲಾಗಿದೆ. ಪಿಲ್ಲರ್ ಮತ್ತು ಫ್ಲೈಓವರ್ಗೆ ಸಂಪೂರ್ಣವಾಗಿ ಪೇಂಟಿಂಗ್ ಮಾಡಲಾಗಿದೆ. ಆದರೆ ಕೆಲ ಪೇಂಟಿಂಗ್ಗಳು ಮಾಡಿಸಲು ಅದರಲ್ಲಿರುವ ಸುಮಾರು 22 ಪಿಲ್ಲರ್ಗಳಲ್ಲಿ ಭಾರತೀಯ ಸಂಸ್ಕೃತಿಯನ್ನು ಬಿಂಬಿಸುವ ಜಾನಪದವನ್ನು ಬಿಂಬಿಸುವ ಅನೇಕ ಚಿತ್ರಗಳನ್ನು ಇಲ್ಲಿ ರಚಿಸಲಾಗಿದೆ.